ಮಂಗಳೂರು ಹೊರವಲಯದ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕಟೀಲು ಸಮೀಪದ ಬಲ್ಲಾಣದಲ್ಲಿ ಕಿನ್ನಿಗೋಳಿ ಮತ್ತು ಬಜಪೆ ಪಟ್ಟಣ ಪಂಚಾಯತ್ ಜಂಟಿಯಾಗಿ ನಿರ್ಮಾಣವಾಗುವಂತಹ ಘನತ್ಯಾಜ್ಯ ಘಟಕಕ್ಕೆ ಸ್ಥಳೀಯರಿಂದ ವಿರೋಧ ವ್ಯಕ್ತವಾಗಿತ್ತು. ಮಂಗಳವಾರ ಅಧಿಕಾರಿಗಳ ಮತ್ತು ಸ್ಥಳೀಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ಸೋಮವಾರ ಸದ್ರಿ ಜಮೀನಿನಲ್ಲಿ ಘನತ್ಯಾಜ್ಯ ಘಟಕಕ್ಕೆ ಸರ್ವೆ ಕಾರ್ಯ ನಡೆಯುತ್ತಾ ಇದ್ದು, ಇದನ್ನರಿತಂತಹ ಸ್ಥಳೀಯರು ಜನಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದ್ದು, ಯಾವುದೇ ಕಾರಣಕ್ಕೂ ತ್ಯಾಜ್ಯ ಘಟಕ ನಿರ್ಮಾಣಕ್ಕೆ ಬಿಡುವುದಿಲ್ಲ ಎಂದಿದ್ರು. ಈ ನಿಟ್ಟಿನಲ್ಲಿ ಇಂದು ಶಾಸಕ ಉನ್ನತ ಕೋಟ್ಯನ್ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ನಾಗರಾಜ್ ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದು, ಈ ಸಂದರ್ಭ ಸ್ಥಳೀಯರ ಮತ್ತು ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಯಾವುದೇ ರೀತಿಯ ತ್ಯಾಜ್ಯ ಘಟಕಕ್ಕೆ ಅವಕಾಶ ನೀಡಬಾರದು ಎಂದು ಸ್ಥಳೀಯರು ಶಾಸಕರಿಗೆ ಮನವಿ ಮಾಡಿದರು. ಈ ಬಗ್ಗೆ ಅಧಿಕಾರಿಗಳಿಗೆ ಈ ಜಮೀನನ್ನು ರದ್ದುಪಡಿಸಬೇಕೆಂದು ಸೂಚಿಸಿದ್ದು, ಯಾರು ಈ ಜಮೀನನ್ನು ಅತಿಕ್ರಮಣ ಮಾಡಿದ್ದಾರೆ ಅದನ್ನು ವಶಕ್ಕೆ ಪಡೆಯಬೇಕು. ಈ ಬಗ್ಗೆ ತಹಶೀಲ್ದಾರ್ ಅವರಿಗೆ ಆದೇಶವನ್ನು ನೀಡಲಾಗುವುದು ಎಂದು ಶಾಸಕ ಉನ್ನತ ಕೋಟ್ಯನ್ ಹೇಳಿದರು. ಕಟೀಲು ಸಮೀಪದ ಬಲ್ಲಾಣದಲ್ಲಿ ಸುಮಾರು 19 ಎಕರೆ ಜಮೀನಿನಲ್ಲಿ 7 ಎಕರೆ ಜಮೀನು ತ್ಯಾಜ್ಯ ಘಟಕಕ್ಕೆ ಮೀಸಲಿರಿಸಿದ್ದು, ಸರ್ವೆ ಕಾರ್ಯ ಪ್ರಾರಂಭಿಸಲಾಗಿತ್ತು. ಬಜಪೆ ಪಟ್ಟಣ ಪಂಚಾಯತ್ಗೆ ತ್ಯಾಜ್ಯ ಘಟಕ ಅನಿವಾರ್ಯವಾಗಿದ್ದು, ಕಿನ್ನಿಗೋಳಿಯಲ್ಲಿ ಪ್ರಸ್ತುತ 1 ಎಕರೆ ಪ್ರದೇಶದಲ್ಲಿ 1 ತ್ಯಾಜ್ಯ ಘಟಕ ಇದ್ದು, ಭವಿಷ್ಯದ ಯೋಜನೆಯಿಂದ ಪಟ್ಟಣ ಪಂಚಾಯತ್ನಿಂದ ಈ ಹಿಂದಿನ ಮುಖ್ಯಾಧಿಕಾರಿಯಾಗಿದ್ದಂತಹ ಶಾಯಿಶ್ ಚೌಟಾ ಅವರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ನರ್ತಿಕಲ್ನಲ್ಲಿ ಸುಮಾರು 2 ಎಕರೆ ಜಮೀನು ಗುರುತಿಸಿ ಅದನ್ನು ಘನತ್ಯಾಜ್ಯಕ್ಕೆ ಮೀಸಲು ಇರಿಸಿ ಇಲ್ಲಿನ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ನಲ್ಲಿ ಪ್ರಸ್ತುತ 2 ಕಡೆಗಳಲ್ಲಿ ತ್ಯಾಜ್ಯ ನಿರ್ವಹಣೆಗೆ ಅವಕಾಶವಿದ್ದು, ಮುಂದಿನ ಸುಮಾರು 50 ವರ್ಷಕ್ಕಾಗುವಷ್ಟು ತ್ಯಾಜ್ಯ ನಿರ್ವಹಣೆ ಈ ಜಮೀನು ಸಾಕಾಗಬಹುದಾಗಿದೆ. ಬಜಪೆ ಪಟ್ಟಣ ಪಂಚಾಯತ್ನ ತ್ಯಾಜ್ಯ ಘಟಕಕ್ಕೆ ಈ ಹಿಂದೆ ಗ್ರಾಮ ಪಂಚಾಯತ್ ಇರುವಾಗಲೇ 2-3 ಕಡೆಗಳಲ್ಲಿ ಜಮೀನು ಗುರುತಿಸಿದ್ದು, ಆದರೆ ಅಲ್ಲಿನ ಸ್ಥಳೀಯರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಬಜಪೆಯ ತ್ಯಾಜ್ಯ ಘಟಕಕ್ಕೆ ಅಲ್ಲಿನ ಜನರಿಂದಲೇ ವಿರೋಧ ವ್ಯಕ್ತವಾಗುವಾಗ ಅದನ್ನ ಕಿನ್ನಿಗೋಳಿಗೆ ಹೇಗೆ ತರುತ್ತೀರಿ ಎಂಬುದು ಸದ್ಯ ಕಿನ್ನಿಗೋಳಿ ವ್ಯಾಪ್ತಿಯ ಜನರ ಪ್ರಶ್ನೆಯಾಗಿದೆ. ಸುಮಾರು 17ರಿಂದ 19 ಎಕರೆ ಜಾಗ ಇದು ಗೋಮಾಳ ಜಾಗವನ್ನು ಅದರಲ್ಲಿ 10 ಎಕರೆಯನ್ನು ಈಗಾಗಲೇ ಗೋಮಾಳಕ್ಕೆ ಕೊಡಬೇಕು ಅಂತ ಗೋಮಾಳಕ್ಕೆ ರಿಸರ್ವ್ ಮಾಡಬೇಕು ಅಂತ ನಾನು ಡಿ.ಸಿಗೆ ಕೊಟ್ಟಿದ್ದೇನೆ. ಡಿ.ಸಿಯ ಟೇಬಲಲ್ಲಿ ಅದು ಪೇಪರ್ ಇದೆ. ಈಗ ಇಲ್ಲಿ ಘನತ್ಯಾಜ್ಯ ವಿಲೇವಾರಿಗೆ ಅಂತ ಹೇಳಿಕೊಂಡು ಬಜ್ಪೆಗೆ ಮತ್ತು ಕಿನ್ನಿಗೋಳಿ ಪಟ್ಟಣ ಪಂಚಾಯತಿಗೆ ಇಲ್ಲಿಗ ಈಗಾಗಲೇ ನಮ್ಮ ಸಿಒರವರು ಅದನ್ನು ನಮಗೆ ಮಾಹಿತಿ ಇಲ್ಲದೆ ಅದನ್ನು ಮಾಡಿದ್ದಾರೆ. ಅದನ್ನು ಊರಿನ ಜನತೆಯ ವಿರೋಧ ಇದೆ. ಯಾಕೆಂತೇಳಿದ್ರೆ ಇಲ್ಲಿ ಮಾಡಬಾರದು, ಒಂದು ನಿವೇಶನಕ್ಕೆ ಕೊಡಬೇಕು, ತುಂಬ ಅರ್ಜಿಗಳು ಬಾಕಿ ಇವೆ ಮತ್ತು ಇದನ್ನು ಗೋಮಾಳಕ್ಕೆ ಇಡಬೇಕು ಅಂತ ಹೇಳಿಕೊಂಡು ಎಲ್ಲರ ಈ ಭಾಗದ ಜನರ ಅಪೇಕ್ಷೆಯಂತೆ ಅದನ್ನು ಕೂಡಲೇ ನಿಲ್ಲಿಸಿ ಇದನ್ನು ಮುಂದಿನ ದಿನಗಳಲ್ಲಿ ಗೋಮಾಳಕ್ಕೆ ಒಂದು 10 ಎಕರೆ ಜಾಗವನ್ನು ಉಳಿದಂಥ ನಿವೇಶನಕ್ಕೆ ಕೊಡಬೇಕು ಅಂತ ಹೇಳಿಕೊಂಡು ನಾನು ಈಗಾಗಲೇ ತಹಶೀಲ್ದಾರ್ಗೆ ಎಸಿಗೆ ಎಲ್ಲ ಕೂಡಲೇ ನಾನು ಇವತ್ತೇ ನನ್ನ ಕಚೇರಿಯಿಂದ ಕಾಗದವನ್ನು ಬರೆಯುತ್ತೇನೆ.